ನಾನು ಹರ್ಷಿತಾ. ಕಾರ್ವಾಪ್ಲಿ ಚಾನೆಲ್ಗೆ ಸ್ವಾಗತ. ಕೆಟ್ಟು ನಿಲ್ಲುವ ಕಾರವಾರ ಮಣಿಪಾಲ್ ಬಸ್, ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಮಾಧವ್ ನಾಯ್ಕ್. ಕಾರವಾರ ಮಣಿಪಾಲ ಸಾರಿಗೆ ಬಸ್ ಅವ್ಯವಸ್ಥೆಯ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಪರಿಹಾರವಾಗಿಲ್ಲ. ಹೀಗೆ ಅಧಿಕಾರಿಗಳು ಜಡತ್ವ ಮುಂದುವರಿಸಿದರೆ ಪ್ರತಿಭಟನೆ ಎದುರಿಸಬೇಕಾದೀತು. ಮುಂದಾಗುವ ಅನಾಹುತಗಳಿಗೆ ಸಾರಿಗೆ ಇಲಾಖೆಯ ಹೊಣೆ ಹೊರಬೇಕಾಗಲಿದೆ ಎಂದು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ. ಬೆಳಂಬೆಳಿಗ್ಗೆ ಇಲ್ಲಿನ ಕಾರವಾರ ಬಸ್ ನಿಲ್ದಾಣದಿಂದ ಹೊರಡುವ ಮಣಿಪಾಲ್ ಬಸ್ ಕೊನೆಯ ನಿಲ್ದಾಣ ತಲುಪುವ ಮುನ್ನವೇ ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತಿದೆ. ಒಮ್ಮೆ ಕುಮಟ, ಮತ್ತೊಮ್ಮೆ ಹೊನ್ನಾವರವಾದರೆ ಸೋಮವಾರ ಕುಂದಾಪುರದಲ್ಲಿ ಕೆಟ್ಟು ನಿಂತಿದೆ. ತಿಂಗಳಲ್ಲಿ 6-7 ಬಾರಿ ಹೀಗೆ ಆಗುತ್ತಿರುವ ಬಗ್ಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಗಮನಕ್ಕೆ ತಂದರೂ ಲಕ್ಷ್ಯ ವಹಿಸಿದಂತೆ ಕಾಣುತ್ತಿಲ್ಲ. ಸೋಮವಾರ ಬಸ್ ಕೆಟ್ಟು ನಿಂತಾಗ ಸುಮಾರು 90 ಪ್ರಯಾಣಿಕರು ಇದ್ದರೆಂಬುದು ತಿಳಿದು ಬಂದಿದೆ. ಹೀಗೆ ಇಷ್ಟು ಜನಸಂದಣಿ ಇರುವ ಬಸ್ ಕೆಟ್ಟು ನಿಂತರೆ ಪ್ರಯಾಣಿಕರ ಪಾಡೇನು? ಅದರಲ್ಲೂ ಮಣಿಪಾಲದ ಆಸ್ಪತ್ರೆಗಳಿಗೆ ತೆರಳುವವರೇ ಹೆಚ್ಚಾಗಿ ಈ ಬಸ್ ಅವಲಂಬಿಸಿದ್ದಾರೆ. ಆಸ್ಪತ್ರೆ ತೆರಳುವ ಮಾರ್ಗ ಮಧ್ಯೆ ಹೀಗೆ ಬಸ್ ಕೈಕೊಟ್ಟರೆ ಬಡ ರೋಗಿಗಳ ಪರಿಸ್ಥಿತಿ ಏನಾಗಬೇಡ. ಅಧಿಕಾರಿಗಳು ಕರ್ತವ್ಯ ಪ್ರಜ್ಞೆಗಿಂತಲೂ ಹೆಚ್ಚು ಸ್ವಲ್ಪ ಮಾನವೀಯತೆ ತೋರಬೇಕಿದೆ. ಈ ತಿಂಗಳ ಒಳಗೆ ಬದಲಿ ಸುವ್ಯವಸ್ಥೆಯಲ್ಲಿರುವ ಬಸ್ ನೀಡದಿದ್ದರೆ ರೋಗಿಗಳೊಂದಿಗೆ ಪ್ರತಿಭಟನೆಗೆ ಕೂರಲಿದ್ದೇನೆ. ಸಾರಿಗೆ ಅಧಿಕಾರಿಗಳು ಪ್ರತಿಭಟನೆ ಎದುರಿಸಲು ಸಿದ್ಧರಾಗಿರಿ ಎಂದು ಅವರು ಪ್ರಕಟಣೆಯಲ್ಲಿ ಎಚ್ಚರಿಸಿದ್ದಾರೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ, ಧಾರ್ಮಿಕ, ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.